ಹರೇ ಶ್ರೀನಿವಾಸ, ಹೇಗಿದ್ದೀರಾ? ಇವತ್ತು ನೋಡಿ ವಜ್ರ ಕವಚ ಗೋಪಾಲಕೃಷ್ಣನ ಅಲಂಕಾರ. ಇವತ್ತು ಸ್ವಾಮೀಜಿ ಮಾಡೋ ಪೂಜೆಗಳನ್ನೆಲ್ಲ ನೋಡ್ಕೋತಾ ಬನ್ನಿ. ಆನಂತರ ಇವತ್ತು ವಾಟ್ಸಪ್ಪಲ್ಲಿ ಬಂದಿರೋದು ಪಲಿಮಾರ್ ಮಠದ ರಾಮದೇವರಿಗೆ 1000 ಶಂಖ ಹಾಲಿನ ಅಭಿಷೇಕ ಅದು ಇತ್ತಂತೆ. ಅದರ ಫೋಟೋಸ್ ಎಲ್ಲ ಹಾಕ್ತಾ ಬರ್ತೀನಿ, ನೋಡ್ಕೋತಾ ಬನ್ನಿ. ಅಂದರೆ ಪಂಚಾಮೃತ ಜೊತೆನೇ ಹಾಲಿನ ಅಭಿಷೇಕ ಮಾಡ್ತಾರೆ ಅಂತ ಅನಿಸುತ್ತೆ. ಆಮೇಲೆ ಮಹಾಪೂಜೆ ಎಲ್ಲ ನೋಡ್ಕೊಂಡು ಬರ್ಬೋದು ನೀವಿಲ್ಲಿ. ಕಲಶ ಪೂಜೆ ಎಲ್ಲ ನೋಡ್ಕೊಂಡು ಬನ್ನಿ. ಮೂಲ ರಾಮನ ವಿಗ್ರಹ ಎಷ್ಟು ಚೆನ್ನಾಗಿದೆ ನೋಡಿದ್ರೆ. ಪಲಿಮಾರ್ ಮಠದ ಪಟ್ಟದ ದೇವರು ಇದು. ಮಧ್ವಾಚಾರ್ಯರ ಅದನ್ನ ರೆಡಿ ಮಾಡಿರುವಂಥದ್ದು. ಆನಂತರ ಶಿರೂರು ಶ್ರೀಗಳ ಮೂಲ ಮಠ ಅಂದರೆ ಶಿರೂರಲ್ಲಿ ಮುಖ್ಯ ಪ್ರಾಣದೇವರಿಗೆ ನಡೆದ ಇದು ರಂಗಪೂಜೆ ಎಲ್ಲ ನೋಡ್ಕೊಂಡು ಬನ್ನಿ. ಪೂಜೆ ಮಹಾಪೂಜೆ ಎಲ್ಲ. ಆನಂತರ ಅಲ್ಲಿ ದತ್ತಾತ್ರೇಯ ಜಯಂತಿನ ಆಚರಿಸಿದ್ರಂತೆ. ಮೊನ್ನೆ ಶನಿವಾರದ ಕತೆ ಇದು. ಇವತ್ತಿನಿಂದ ಧನುರ್ಮಾಸ ಆರಂಭ. ನಿಮಗೆಲ್ಲ ಗೊತ್ತಿರ್ಬೋದು, ನಿನ್ನೆ ಧನು ಸಂಕ್ರಾಂತಿ ಇತ್ತು. ಶಿರೂರು ಮಠದ ರಾಮ ಎಷ್ಟು ಚೆನ್ನಾಗಿದೆ ನೋಡಿ. ನಮಸ್ತೆ, ಹೇಗಿದ್ದೀರಿ? ಇವತ್ತು ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಈಗ ನೋಡಿ ಇನ್ನು 5:45 6 ಗಂಟೆ ಆಗ್ತಾ ಉಂಟು. 6:30 ಒಳಗೆ ನಮಗೆ ಪೊಂಗಲ್ ಆಗಬೇಕು. ಇವತ್ತಿನ ಧನುರ್ಮಾಸ ಸ್ಟಾರ್ಟ್ ತಾನೆ, ನಿಮಗೂ ಗೊತ್ತಿರ್ಬೋದು. ಬೆಳಗ್ಗೆ ಸೂರ್ಯ ಉದಯಕ್ಕೆ ಪೂಜೆ ಆಗೋದು ತುಂಬ ಇಂಪಾರ್ಟೆಂಟು. ಅದಕ್ಕೆ ನೋಡಿ ನಾನು ಇಟ್ಟಿದ್ದೀನಿ, ಕಾಣ್ಬೋದು. ಅದು ಕೆಳಗೆ ಬೀಳ್ತಾ ಉಂಟು ಕಾಣಿ. ನೋಡಿ, ಪೊಂಗಲಿಗೆ ನೀರು ಕುದಿಯೋಕೆ ಇಟ್ಟಿದ್ದೀನಿ. ಇದಕ್ಕೀಗ ಫಸ್ಟ್ ಹೆಸರುಬೇಳೆ ತೊಳ್ಕೊಂಡು ಹಾಕ್ಕೊಳ್ಳೋಣ. ಅರ್ಧ ನನ್ನ ವಾಟಿ ಅಳತೆ ಪ್ರಕಾರ ಅರ್ಧ ವಾಟಿ ತಗೊಂಡಿದ್ದೀನಿ ನೋಡಿ. ಅರ್ಧ ವಾಟಿ ತಗೊಂಡ್ರೆ 1 ವಾಟಿಯಷ್ಟು ಅಕ್ಕಿ ಹಾಕಬೇಕು. ಫಸ್ಟು ಹೆಸರುಬೇಳೆ ಬೇಯಕ್ಕೆ ಹಾಕೋಣ ನೋಡಿ. ಆನಂತರ ನೋಡಿ, ಇದು ಹೆಸರುಬೇಳೆ ಅರ್ಧ ಬೆಂದಾಗ ಅದಕ್ಕೆ ಅಕ್ಕಿನ ತೊಳೆದು ಹಾಕಿ, ಹೆಸರುಬೇಳೆನ 3-4 ಸಲ ತೊಳೆಯೋದನ್ನು ಮರಿಬೇಡಿ. ಒಂದು ಅರ್ಧ ಚಮಚ ತುಪ್ಪ ಹಾಕಿಬಿಟ್ಟು ಅದನ್ನ ಒಟ್ಟಿಗೆ ಬೇಯಿಸಿ, ಆನಂತರ ಇದರಲ್ಲಿ ಬೆಂದ ನಂತರ ಸ್ವಲ್ಪ ಸಿಹಿ ಪೊಂಗಲ್, ಸ್ವಲ್ಪ ಖಾರ ಪೊಂಗಲ್ ಮಾಡೋಣ. ಪೊಂಗಲಲ್ಲ, ಇದು ಹುಗ್ಗಿಗೂ ಪೊಂಗಲ್ಗೂ ಸ್ವಲ್ಪ ವ್ಯತ್ಯಾಸ ಉಂಟು. ಪೊಂಗಲ್ ನಾನು ಇನ್ನೊಂದು ಸಲ ಮಾಡಿ ತೋರಿಸ್ತೇನೆ. ಅದು ಹೈದರಾಬಾದಿ ಸ್ಟೈಲಲ್ಲಿ ಮಾಡಿ ತೋರಿಸ್ತೀನಿ ನಾನು. ನಮಗೆಲ್ರಿಗೂ ಇದು ಇಷ್ಟ ಆಗುತ್ತೆ. ಮತ್ತು ಈ ತಿಂಗಳಲ್ಲಿ ತಿನ್ನಲೇಬೇಕಾದಂಥ ವಸ್ತು ಇದೊಂದು. ಬೆಳಗ್ಗೆ ಬೇಗ ಎದ್ದು ಅಡುಗೆ ಮಾಡೋದ್ರಿಂದ ಒಂದು 6:30-7 ಗಂಟೆಗೆಲ್ಲ ಪೂಜೆ ಆಗಿಬಿಡಬೇಕು ಸೂರ್ಯೋದಯದ ಹೊತ್ತಿಗೆ. ಕೃಷ್ಣ ಮಠದ ಧನುರ್ಮಾಸದಲ್ಲಿ ಬೇಗ ಊಟ ಇರುತ್ತೆ. ಇನ್ನೊಂದು ಸಲ ಹೋದಾಗ ನಾನು ಅದರ ವೀಡಿಯೋ ರೆಕಾರ್ಡಿಂಗ್ ಮಾಡ್ಕೊಂಡು ಬರ್ತೇನೆ ನೋಡಿ. ಅಕ್ಕಿನೂ ತೊಳೆದು ಹಾಕಿ ಆಯ್ತು. ಅದಕ್ಕೆ ಅದು ಬೇಯಬೇಕು. ಬೆಂದ ನಂತರ ಅದರಲ್ಲಿ ಎರಡು ಭಾಗ ಮಾಡಿಕೊಂಡು ಸ್ವಲ್ಪ ಸಿಹಿ ಮತ್ತು ಖಾರ ಹುಗ್ಗಿ ಮಾಡೋಣ. ಹೀಗೆ ಅಷ್ಟೊತ್ತಿಗೆ ಹುಳಿ ಬಜ್ಜಿಗೆ ರೆಡಿ ಮಾಡ್ಕೊಳ್ಳೋಣ. ಚಿಕ್ಕ ಲಿಂಬೆಹಣ್ಣಿನ ಗಾತ್ರದ ಹುಣಸೆ ಹಣ್ಣು ತಗೊಂಡು ಅದನ್ನ ನೀಟಾಗಿ ಕಿವುಚಿಟ್ಕೊಳ್ಳಿ. ಆನಂತರ ಮಸಾಲೆ ಹಾಕೋದು ನನಗೆ ವೀಡಿಯೋ ಆನ್ ಮಾಡೋಕ್ಕೆ ಮರ್ತೋಗಿತ್ತು, ಬಾಯಲ್ಲೂ ಹೇಳಿದ್ದೇನೆ. ಆನಂತರ ವೀಡಿಯೋದಲ್ಲಿ ಹಾಕ್ತಾಯಿದ್ದೀನಿ. ಅದಕ್ಕೆ ಎಷ್ಟು ಹುಣಸೆಹಣ್ಣು ತಗೋತೀರ ಅದರ 3 ಅಥವಾ 4 ಪಾಲು ಬೆಲ್ಲ, ಉಪ್ಪು, ಕಾಯಿಮೆಣಸು, ಶುಂಠಿ, ಇಂಗು, ಜೀರಿಗೆ ಪುಡಿ ಇದನ್ನೆಲ್ಲ ಹಾಕೋಬೇಕು. ಅರಶಿನ ಪುಡಿ ಎಲ್ಲ ಹಾಕ್ಕೊಂಡು ಕುದಿಸ್ಬೇಕು. ಅದನ್ನ ನೋಡಿ ಎಲ್ಲ ಹಾಕಿದ್ದೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪು ಕೊನೆಗೆ ಹಾಕ್ಕೊಂಡ್ಬಿಟ್ಟು ಅದನ್ನ ಇಳಿಸಿದ್ರೆ ಆಗೋಗ್ಬಿಡುತ್ತೆ. ಇದು ಹುಗ್ಗಿಗೆ ಒಂದು ಸೈಡ್ ಡಿಶ್ ಇದು. ಅಷ್ಟೊತ್ತಿಗೆ ನೋಡಿ, ಇಲ್ಲಿ ಇದು ಬೆಂದಿದೆ. ನಾನು 2 ಪಾಲು ಮಾಡ್ಕೋತಾ ಇದ್ದೀನಿ, ನೀವು ಕಾಣ್ಬೋದು ನೋಡಿ. ಬೆಂದಿದೆ ಅದು. ಏನು ಗೊತ್ತಾ, ಬೇಳೆ ಕರೆಕ್ಟಾಗಿ ಬೇಯಬೇಕು. ಅಕ್ಕಿ ಸ್ವಲ್ಪ ಕಡಿಮೆ ಬೆಂದಿದ್ರೆ ಅನಂತರ ಪಾಡಿಗೆ ಅದು ಬೆಂದ್ಕೊಳ್ಳುತ್ತೆ. ಒಲೆಯಲ್ಲಿ ಅಂದರೆ ಕಟ್ಟಿಗೆ ಒಲೆಯಲ್ಲಿ ಮಾಡಿದ ಪೊಂಗಲ್ ಟೇಸ್ಟೇ ಬೇರೆ. ನಮ್ಮನೇಲಿ ಸಿಹಿ ಪೊಂಗಲ್ ಸ್ವಲ್ಪ ಜಾಸ್ತಿ ಇಷ್ಟಪಡ್ತೇನೆ. ಸ್ವಲ್ಪ ಸಿಹಿ ಪೊಂಗಲ್ ಜಾಸ್ತಿ ಮಾಡಿದೆ ನಾನು. ಪೊಂಗಲು ಅನ್ನೋದಕ್ಕಿಂತ ಶುದ್ಧ ತಪ್ಪದು. ಉಡುಪಿಯಲ್ಲಿ ಮಾಡುವಂತಹ ಹುಗ್ಗಿ ಇದು. ಆನಂತರ ಖಾರದಕ್ಕೆ ನೋಡಿ ಸ್ವಲ್ಪ ಉಪ್ಪು, ಕಾಯಿಮೆಣಸು, ಆನಂತರ ಶುಂಠಿ ಹಾಕ್ಕೊಳ್ಳಿ. ಉಪ್ಪು ಜಾಸ್ತಿ ಬೇಡ, ಯಾಕಂದರೆ ಹುಳಿ ಬಜ್ಜಿಗೂ ಹಾಕಿರ್ತೀವಲ್ವ. ಟಮರೆಂಡು ಚಟ್ನಿ ಅಂತಲೂ ಹೇಳ್ಬೋದು. ತುಪ್ಪನೂ ಹಾಕ್ಕೊಳ್ಬೇಕು ಇನ್ನೊಂದು ಸಲ ಅದಕ್ಕೆ. ಆನಂತರ ಇಳಿಸಿ ನಾನು ಸ್ವೀಟ್ ಪೊಂಗಲನ್ನು ಒಲೆಗಿಟ್ಟೆ ನಾನು. ಇದು ಸ್ವಲ್ಪ ಒಂದು ಕುದಿ ಬಂದರೆ ಸಾಕು.
ಈ ವೆದರಿಗೆ ಇದನ್ನ ಮಾಡಿ ತಿನ್ನಬೇಕು ಅಂತ ಹೇಳ್ತಾರೆ. ಎಣ್ಣೆ ಪಸೆ ಮತ್ತು ಪ್ರೋಟೀನ್, ಎಣ್ಣೆ ಪಸೆ ಅನ್ನೋದಕ್ಕಿಂತ ತುಪ್ಪದ ಜಿಡ್ಡು ಮತ್ತು ಪ್ರೋಟೀನ್ ಈ ಚಳಿಗೆ ಬೇಕಾಗತ್ತೆ. ಮುಂಚಿನ ಕಾಲದಲ್ಲಿ ಈ ತಿಂಗಳಲ್ಲಿ ಫುಲ್ ಮಾರ್ತಾಯಿದ್ರು. ಉಡುಪಿಯಲ್ಲಂತೂ ಈ ಟೈಮಲ್ಲಿ, ಈ ಧನುರ್ಮಾಸದಲ್ಲಿ ಎಲ್ಲೂ ಹೋದರೂ ಪೊಂಗಲ್ ಸಿಗುತ್ತೆ ನೋಡಿ. ಆನಂತರ ಸಿಹಿ ಪೊಂಗಲಿಗೆ ತುಪ್ಪ, ದ್ರಾಕ್ಷಿ ಗೋಡಂಬಿ, ಆನಂತರ ಇದು ಲವಂಗ ಸ್ವಲ್ಪ ಜಜ್ಜಿದ್ದು ಹಾಕಿದ್ದೀನಿ ಕಾಣ್ಬೋದು, ತುಪ್ಪ. ಆಮೇಲೆ ಇದನ್ನ ಒಂದು ಕುದಿ ಬರೆಸಿ ಇಟ್ಟುಬಿಡಿ ಕೆಳಗೆ, ಸ್ವೀಟ್ ಪೊಂಗಲ್ ಆಗಿಬಿಡುತ್ತೆ. ಆಮೇಲೆ ಬೆಲ್ಲ, ನಾನು ನೀರು ಬೆಲ್ಲ ಹಾಕ್ಕೊಂಡೆ ಇಲ್ಲಿ ನೋಡಿ. ನೀರು ಬೆಲ್ಲ ಹಾಕ್ಕೊಂಡು ಅದನ್ನ ಮಗಚಿ ಒಂದು ಕುದಿ ಬಂದ ನಂತರ ಕೆಳಗೆ ಇಟ್ಟುಬಿಡಿ, ಆಗೋಯ್ತು ಅದು ಕೂಡ. ಯಾರು ಧನುರ್ಮಾಸದಲ್ಲಿ ಈ ಥರ ಪೊಂಗಲ್ ಮಾಡ್ತೀರಾ ಕಮೆಂಟ್ಸಲ್ಲಿ ಹೇಳಿ ನನಗೆ. ಆನಂತರ ನೋಡಿ, ಈಗ ಇದು ಕೃಷ್ಣ ಮಠದಲ್ಲಿ ಮಾಡುವಂತಹ ಹುಗ್ಗಿನೇ, ಇದು ಧನುರ್ಮಾಸದ ಸ್ಪೆಷಲು ನೋಡಿ. ಇದು ಆಗೋಯ್ತು, ಒಂದು ಕುದಿ ಬಂದರೆ ಆಗೋಯ್ತು. ಇದು ಸ್ವಲ್ಪ ಮಗಚ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸ್ ಜಾಸ್ತಿ ಇರುತ್ತೆ. ಬೆಲ್ಲ ಮತ್ತು ಅಕ್ಕಿ ಜೊತೆ ಸ್ವಲ್ಪ ಗಟ್ಟಿ ಇರುತ್ತೆ ನೋಡಿ, ತಳ ಹಿಡಿಯುತ್ತೆ. ಅದಕ್ಕೆ ಸಟ್ಟುಗ ಹಾಕ್ತಾ ಇರಬೇಕಾಗತ್ತೆ. ಒಂದು ಸ್ವಲ್ಪ ಅಗ್ನಿ ದೇವರಿಗೂ ಹಾಕಬೇಕು. ಸ್ವಾಹ ಸ್ವಧಾಪತಿ ಅಗ್ನಿ ಅಂತರ್ಗತ ಹರಿಣಿಪತಿ ಪರಶುರಾಮ ದೇವರಿಗೆ ಪ್ರೀತ್ಯಾರ್ಥ ಅಂತ ನಾವು ಅಗ್ನಿಗೂ ಸಮರ್ಪಣೆ ಮಾಡ್ತೀವಿ. ಅದು ಮಾಡಲೇಬೇಕು, ಇಲ್ಲ ನೈವೇದ್ಯ ತಗೊಳ್ಳಲ್ಲ ಅಂತ ಹೇಳ್ತಾರೆ ನೋಡಿ. ಆಗ್ಬಿಡ್ತಿದ್ದು. ಆನಂತರ ಹುಳಿ ಬಜ್ಜಿ ಇಟ್ಕೊಳ್ಳೋಣ. ಅದೇ ಒಲೆಯಲ್ಲಿ ನಾನೆಲ್ಲ ಹೇಳಿದ್ನಲ್ಲ, ಅದೇ ಸಾಮಾನು ಹಾಕಿ ಕುದಿಸಿದ್ರೆ ಹುಳಿ ಬಜ್ಜಿ ರೆಡಿ ಆಗುತ್ತೆ. ನಿಮಗೆ ಸ್ವಲ್ಪ ದಪ್ಪ ಬೇಕು ಅನ್ನೋರು ಸ್ವಲ್ಪ ಕಾರ್ನ್ ಫ್ಲೋರ್, ಒಂದು ಅರ್ಧ ಅಂದರೆ 1 ಚಮಚೆಯಷ್ಟು ಕಾರ್ನ್ ಫ್ಲೋರನ್ನು ಕುದಿಸಿ ಹಾಕ್ಕೊಳ್ಳಿ. ಸ್ವಲ್ಪ ಥಿಕ್ನೆಸ್ ಬರುತ್ತೆ. ಥಿಕ್ನೆಸ್ ಬೇಡ ಅನ್ನೋರು ಹಾಗೆಯೇ ಮಾಡ್ಕೋಬೋದು. ಜೀರಿಗೆ ಪುಡಿ, ಪೆಪ್ಪರ್ ಪುಡಿ ಹಾಕಿದ್ದೀವಿ. ಅದ್ರ ಜೊತೆ ಬೇಕಾದರೆ ಸ್ವಲ್ಪ ಮೆಂತೆ ಹುರಿದು ಪುಡಿ ಮಾಡಿಟ್ಟಿರೋದಿದ್ರೂ ಹಾಕೋಬೋದು. ಅದು ಇನ್ನೊಂದು ಸಲ ನಾನು ಮಾಡಿ ತೋರಿಸ್ತೇನೆ. ಇವತ್ತು ಅದು ಯಾಕೋ ವಿಡಿಯೋ ಮಿಸ್ ಆಯಿತು. ಹೇಗಾಯಿತು ಅಂತ ಹೇಳಿ ಫ್ರೆಂಡ್ಸ್ ಈ ವಿಡಿಯೋ ನೋಡಿ. ಅದಕ್ಕೆ ಹಾಕ್ಕೊಂಡು ತಿನ್ನಿ. ನಾನು ಮೊನ್ನೆ ಮಾಡಿದಂಥ ಮಾವಿನಕಾಯಿ ಶುಂಠಿ, ಇದು ಉಪ್ಪಿನಕಾಯಿ ಕೂಡ ಇಲ್ಲಿ ಕಾಣ್ಬೋದು. ನೆಂಚ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಾಗತ್ತೆ ಇದಕ್ಕೆ, ಅದು ಖಾರ ಪೊಂಗಲಿಗೆ. ಆಮೇಲೆ ಹುಳಿ ಬಜ್ಜಿ ಜೊತೆ ಸ್ವೀಟ್ ಪೊಂಗಲ್, ಖಾರ ಪೊಂಗಲ್ ರೆಡಿ ಆಯಿತು. ಆನಂತರ ಇವತ್ತೊಂದು ಕುರ್ಲು ಅಥವಾ ಮಂಡಕ್ಕಿ, ನಾವು ತುಳುವಲ್ಲಿ ಕುರ್ಲು ಅಂತೀವಿ, ಅದರ ಒಗ್ಗರಣೆ ಮಾಡೋಣ ನೋಡಿ. ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾಯಿತು. ಬಿಸಿ ಬಿಸಿ ತಿನ್ನಬೇಕು, ತಣ್ಣಗಾದಂಥ ಅಷ್ಟು ಇಷ್ಟ ಆಗೋದಿಲ್ಲ ಇದು. ಆನಂತರ ನೋಡಿ ಮಂಡಕ್ಕಿ ಒಗ್ಗರಣೆ ಮಾಡೋಣ. ಮಂಡಕ್ಕಿ ನೋಡಿ, ಅದರ ಕವರ್ ಸ್ವಲ್ಪ ಉಳಿದಕ್ಕೆ ನೋಡಿ, ಈ ಥರ ಕ್ಲಿಪ್ಪು ತೊಗೊಂಬರ್ತೀನಿ ನಾನು. ಇದು ನಾನು ಆ್ಯಕ್ಚುಲಿ ಮೀಶೋದಿಂದ ಅಮೆಝಾನಲ್ಲಿ ತರಿಸಿರೋದು. ಈಗ ನೋಡಿ ಇಲ್ಲಿ ಡಿಮಾರ್ಟಲ್ಲಿ ಸಿಗುತ್ತೆ. ಇದು 59 ರೂಪಾಯಿ ಏನಿರುತ್ತೆ. ನೀಟಾಗಿ ಸೀಲ್ ಮಾಡ್ಕೊಂಡೇ ಇಡ್ಬೋದು, ಹಾಳಾಗೋದಿಲ್ಲ. ಆನಂತರ ಮಂಡಕ್ಕಿನ ಸ್ವಲ್ಪ ಸಿಮ್ಮಲ್ಲಿಟ್ಟು ನೀಟಾಗಿ ಹುರಿತಾ ಬನ್ನಿ. ನಾನು ಹಳೆ ವೀಡಿಯೋಗಳಲ್ಲಿಯೂ ತೋರಿಸಿದ್ದೀನಿ ಮಂಡಕ್ಕಿ ಒಗ್ಗರಣೆ ಮಾಡೋದನ್ನು. ಇದು ಏನು ಗೊತ್ತಾ, ಮುಟ್ಟಿದಾಗ ಅದು ಕ್ರಿಸ್ಪ್ ಆಗಿರಬೇಕು, ಕುರುಕುರು ಆಗಬೇಕು. ಪ್ಯಾಕೆಟಿಂದ ಓಪನ್ ಮಾಡಿದ್ದು ಫ್ರೆಶ್ ಆದರೆ ಸ್ವಲ್ಪ ಕುರುಕುರು ಇರುತ್ತೆ, ಇಲ್ಲಾಂದರೆ ಒಳ್ಳೆ ಬಿಸಿಲಲ್ಲಿ ಇಟ್ಟರು ನಡೆಯುತ್ತೆ. ನಿಮ್ಗೆ ಯಾವ್ದು ಅನುಕೂಲನೋ ಅದು ಮಾಡ್ಕೊಳ್ಳಿ. ಆನಂತರ ಇದಕ್ಕೆ ಬಾಣಲಿಗೆ ಎಣ್ಣೆ ಹಾಕಿ ಅದಕ್ಕೆ ಬೇಕಾದ ಮಿಕ್ಸ್ ಮಾಡ್ಕೊಳ್ಳುವಂಥದ್ದನ್ನೆಲ್ಲ ಮಾಡ್ಕೊಳ್ಳೋಣ ನೋಡಿ. ಅದಕ್ಕೆ ಫಸ್ಟು ನೋಡಿ ಮಂಡಕ್ಕಿ ಹೇಗೆ ಹುರಿದಿದೆ ಅಂತ ನಾನು ತೋರಿಸ್ತಾ ಇದ್ದೀನಿ. ಆನಂತರ ಕರ್ಬೇವಿನ ಸೊಪ್ಪಲ್ಲಿ ಪಕ್ಕದಲ್ಲಿ ಇಟ್ಟಿದೆ, ಅದನ್ನ ಒಂದು ಕಾಯಿಸಬೇಕು. ಎಲ್ಲನೂ ಕಾಯಿಸಿಬಿಟ್ಟು ಒಂದು ತಟ್ಟೆಗೆ ಹಾಕ್ತಾ ಬಂದೆ ನಾನು. ಆಮೇಲೆ ತೋರಿಸ್ನ ಅದನ್ನ ಕರೆಕ್ಟಾಗಿ ಅದನ್ನ ಮಿಕ್ಸ್ ಮಾಡ್ಕೋಬೇಕು. ಇದೇ ಥರ ಕೆಂಪು ಮೆಣಸು, ಹಸಿ ಕೊಬ್ಬರಿ, ನೆಲಗಡಲೆ ಎಲ್ಲನೂ ಮಿಕ್ಸಿಗೆ ಹಾಕ್ಕೊಂಡು ಇದು ಫ್ರೈ ಮಾಡಿಬಿಟ್ಕೊಂಡು ಕಾಣ್ಬೋದು. ಅದನ್ನ ಆ ಕಡೆ ಇಟ್ಟಿರುವಂಗೆ ಇದು ತಣ್ಣಗಾದ ತಕ್ಷಣ ಇದನ್ನ ಕೈಯಲ್ಲಿ ಅದನ್ನು ನೀಟಾಗಿ ಪುಡಿ ಮಾಡಿಕೊಳ್ಳಿ. ಮಿಕ್ಸಿಗೇನು ಹಾಕ್ಕೊಳ್ಳೋಂಥದ್ದು ಬರೋದಿಲ್ಲ.
ನೋಡಿ ಇದನ್ನ ಕೈಯಲ್ಲಿ ಪುಡಿ ಮಾಡ್ಕೊಳ್ಳಿ, ಸ್ವಲ್ಪ ಇಂಗು ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳಿ. ಉಪ್ಪು ಮತ್ತು ಸಕ್ಕರೆ ಪುಡಿ ಇದೆ, ನೀವು ಅಲ್ಲಿ ಕಾಣ್ಬೋದು. ಎಲ್ಲನೂ ಮಿಕ್ಸ್ ಮಾಡ್ತಾ ಬನ್ನಿ. ನೋಡಿ ತೆಂಗಿನಕಾಯಿ ಆದ ನಂತರ ಕಾರ್ನ್ ಇತ್ತು, ಅದನ್ನೂ ಹಾಕ್ಕೊಂಡು ಫ್ರೈ ಮಾಡಬೇಕು. ಕಾರ್ನ್ ಫ್ಲೇಕ್ಸ್ ಸಿಗುತ್ತಲ್ಲ ಪ್ಲೇನು, ನೋಡಿ ಅದು. ಇದರ ಪಾಯಸ ಕೂಡ ಮಾಡ್ತಾರೆ, ತುಂಬ ಚೆನ್ನಾಗಾಗತ್ತೆ. ಇನ್ನೊಂದು ಸಲ ತೋರಿಸ್ತೀನಿ ನಿಮಗೆ. ಹಾಲು ಪಾಯಸ ತುಂಬಾ ಚೆನ್ನಾಗಾಗತ್ತೆ. ಇದು ಹುರಿದುಕೊಂಡು ಮಿಕ್ಸ್ ಮಾಡಿರ್ತೀವಲ್ವ, ಇದಕ್ಕೆ ಎಲ್ಲ ಹಾಕ್ತಾ ಬನ್ನಿ. ನೆಕ್ಸ್ಟ್ ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಈ ಥರದ್ದೆಲ್ಲ ಹಾಕ್ಕೊಳ್ಳಿ. ನಾನು ಫಾಸ್ಟ್ ಫಾರ್ವರ್ಡಲ್ಲಿ ತೋರಿಸಿದ್ದೀನಿ. ಸಂಜೆಗೆ ಏನಾದರೂ ಕುರುಕುರು ಬೇಕು ಅಂದಾಗ ನೋಡಿ ಈ ಥರ ಮಾಡಿಕೊಂಡು ನಡೆಯುತ್ತೆ. ಹುರಿದ ದ್ರಾಕ್ಷಿ ಗೋಡಂಬಿ ಎಲ್ಲ ಒಟ್ಟಿಗೆ ಹಾಕ್ಕೊಂಡು, ನೆಲಗಡಲೆ ಬೀಜ ಇತ್ತು ಅದನ್ನೂ ಹಾಕ್ಕೊಂಡೆ. ಎಲ್ಲ ಹಾಕ್ಕೊಂಡು ಅದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಎಲ್ಲ ಮಿಕ್ಸ್ ಮಂಡಕ್ಕಿ ಜೊತೆ ಮಾಡ್ಕೊಳ್ಳಿ. ಹೇಗಾಯಿತು ಹೇಳಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಬೇಕಾದವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೋಡಿ ಎಷ್ಟು ಕ್ರಿಸ್ಪಾಗಿ ಬಂದಿದೆ ಅಂತ ಕಾಣ್ಬೋದು. ಸ್ವಲ್ಪ ತಣ್ಣಗಾದ ನಂತರ ಮತ್ತೂ ಕ್ರಿಸ್ಪ್ ಆಗುತ್ತೆ ಅದು. ನೋಡಿ ಮಂಡಕ್ಕಿ ಇದು ಹುರಿಬೇಕಿದೆ, ಸ್ವಲ್ಪ ಬ್ಲ್ಯಾಕ್ ಆಗದಂಗೆ ನೋಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.